ನಮಸ್ಕಾರ, ನಾನು ಕಾವ್ಯ. ಅಸ್ತ್ರ ಗ್ರೂಪ್ ಪ್ರೆಸೆನ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಸಾಮ್ರಾಜ್ಯಕರಾಗಿ ಬಿಟಿಜಿ ಎಂಟರ್ಪ್ರೈಸಸ್, ಮಾರ್ಷಲ್ ಪ್ಲಾನರಿ ಗ್ರೂಪ್ಸ್. ಇಂದಿನ ಸುದ್ದಿಗೊಂದು ಗುದ್ದುವಿನ ವಿಚಾರ: ಜಿಎಸ್ಟಿ ಸುಧಾರಣೆ ಧಮಾಕ. 4ರಿಂದ 2ರ ಹಂತಕ್ಕೆ ಜಿಎಸ್ಟಿ. ದಿನನಿತ್ಯ ಬಳಕೆ ವಸ್ತುಗಳ ಬೆಲೆ ಭಾರಿ ಇಳಿಕೆ. ಜಿಎಸ್ಟಿ ಮಂಡಳಿ ಸಭೆಯ ಮೊದಲ ದಿನವೇ ನಿರ್ಧಾರ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಅವರಿಂದ ಸೆಪ್ಟೆಂಬರ್ ಕ್ರಾಂತಿ. ಆರೋಗ್ಯ, ಜೀವ ವಿಮೆ, ಕ್ಷೀರೋತ್ಪನ್ನ, ಜೀವರಕ್ಷಕ ಔಷಧ ಸೇರಿ ಹಲವು ಪ್ರಮುಖ ವಸ್ತುಗಳಿಗೆ ಶೂನ್ಯ ತೆರಿಗೆ. 7 ವಸ್ತುಗಳಿಗೆ ಬರೋಬ್ಬರಿ 40% ಜಿಎಸ್ಟಿ. ಹೇರ್ ಆಯಿಲ್ನಿಂದ ಸೇರಿದಂತೆ ಕಾರ್ನ್ಫ್ಲೆಕ್ಸ್, ಟಿವಿ ಸೆಟ್ಗಳಿಂದ ಹಿಡಿದು ಆರೋಗ್ಯ ಮತ್ತು ಜೀವ ವಿಮೆ ಪಾಲಿಸಿವರೆಗಿನ ಸಾಮಾನ್ಯ ಜನರು ಬಳಸುವ ವಸ್ತುಗಳ ಮೇಲಿನ ಸರಕು ಮತ್ತು ಸೇವಾ ತೆರಿಗೆ ದರಗಳನ್ನು ಪರಿಷ್ಕರಿಸುವ ಮಹತ್ವದ ನಿರ್ಧಾರವನ್ನು ಜಿಎಸ್ಟಿ ಮಂಡಳಿ ತೆಗೆದುಕೊಂಡಿದೆ. ಅವಧಿ ವಿಮೆ, ಯುಲಿಪ್ ಅಥವಾ ಎಂಡೋಮೆಂಟ್ ಪಾಲಿಸಿ ಸೇರಿ ವೈಯಕ್ತಿಕ ಜೀವ ವಿಮೆ ಮತ್ತು ಆರೋಗ್ಯ ವಿಮೆ ಪಾಲಿಸಿಗಳ ಪ್ರೀಮಿಯಂಗೆ ಜಿಎಸ್ಟಿಯಿಂದ ಸಂಪೂರ್ಣ ವಿನಾಯಿತಿ ನೀಡಲಾಗಿದೆ. ಹೆಚ್ಚು ಜನರಿಗೆ ವಿಮಾ ಸೌಲಭ್ಯ ತಲುಪಲಿ ಎಂಬ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ. ಫ್ಯಾಮಿಲಿ ಫ್ಲೋಟರ್ ಪಾಲಿಸಿಗಳು, ಹಿರಿಯ ನಾಗರಿಕರ ಆರೋಗ್ಯ ವಿಮೆ ಪಾಲಿಸಿಗಳ ಪ್ರೀಮಿಯಂಗಳಿಗೆ ಜಿಎಸ್ಟಿಯಿಂದ ವಿನಾಯಿತಿ ನೀಡಲಾಗಿದೆ. 2017ರಲ್ಲಿ ಈ ತೆರಿಗೆ ವ್ಯವಸ್ಥೆ ಜಾರಿಗೆ ಬಂದಾಗಿನಿಂದ ಈ ವಿಮಾ ಉತ್ಪನ್ನಗಳ ಪ್ರೀಮಿಯಂ ಮೇಲೆ ಶೇಕಡಾ 18% ಜಿಎಸ್ಟಿ ವಿಧಿಸಲಾಗ್ತಾ ಇತ್ತು. ಜಿಎಸ್ಟಿ ವ್ಯವಸ್ಥೆ ಅಡಿಯಲ್ಲಿ ಈಗ ಇರುವ 4 ತೆರಿಗೆ ಹಂತಗಳನ್ನು 2 ಹಂತಗಳಿಗೆ ತಗ್ಗಿಸುವ ಪ್ರಸ್ತಾವಕ್ಕೆ ಮಂಡಳಿಯು ಒಪ್ಪಿಗೆ ನೀಡಿದೆ. ಈ 2 ತೆರಿಗೆ ಹಂತಗಳ ಹೊಸ ವ್ಯವಸ್ಥೆಯು ನವರಾತ್ರಿಯ ಮೊದಲ ದಿನವಾದ ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರಲಿದೆ. ಈ ಮೂಲಕ ದೇಶದ ಜನರಿಗೆ ಕೇಂದ್ರ ಸರ್ಕಾರ ದಸರಾ ಭರ್ಜರಿ ಉಡುಗೊರೆ ನೀಡಿದೆ. ಮಂಡಳಿ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ವಿವರಣೆ ನೀಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು, ಜಿಎಸ್ಟಿ ದರ ಪರಿಷ್ಕರಣೆ ಕುರಿತಂತೆ ಸರ್ವಾನುಮತದ ನಿರ್ಣಯ ಕೈಗೊಳ್ಳಲಾಗಿದೆ. ಯಾವ ರಾಜ್ಯವೂ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿಲ್ಲ. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದ ಮೋಹನ್ ಬೋಳಂಗಡಿ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ಇವಾಗ ಏನಂದ್ರೆ 56ನೇ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಜಿಎಸ್ಟಿ ನಿರಾಳವನ್ನು ತಂದಿದೆ. ಏನು 4 ಸ್ಲಾಬ್ ಇದ್ದ ಜಿಎಸ್ಟಿ 2 ಹಂತಕ್ಕೆ ಇಳಿಸಲಾಗಿದೆ. ನೋಡಿ, ಜಿಎಸ್ಟಿ ಅಂತ ಬಂದ ಕೂಡಲೇ ಜನರಿಗೆ ಒಂದು ರೀತಿಯ ಗೊಂದಲವನ್ನು ಸೃಷ್ಟಿ ಮಾಡಿದೆ. ವಿರೋಧ ಪಕ್ಷದಲ್ಲಿದ್ದಂತಹ ಕಾಂಗ್ರೆಸ್, ಅದರ ನಾಯಕರಾಗಿದ್ದಂಥ ರಾಹುಲ್ ಗಾಂಧಿ ಅವರು ಜಿಎಸ್ಟಿಯನ್ನು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿದರು. ವಾಸ್ತವ ಏನಿತ್ತು ಅಂತ ಹೇಳಿದರೆ, ಎಲ್ಲ ಟ್ಯಾಕ್ಸ್ಗಳನ್ನು ಒಂದೇ ಇದಕ್ಕೆ ತಂದು ಜಿಎಸ್ಟಿ ಮಾಡಿತ್ತು. ಯಾಕಂದರೆ ಎಲ್ಲ ಟ್ಯಾಕ್ಸ್ ಹಿಂದೆ ಎಲ್ಲ ಮಾರಾಟ ತೆರಿಗೆ, ಬೇರೆ ಬೇರೆ ಥರದ ಟ್ಯಾಕ್ಸ್ ಇತ್ತು. ಯಾವುದೇ ಒಂದು ಪ್ರಾಡಕ್ಟಿಗೆ 4-5 ಥರದ ಟ್ಯಾಕ್ಸ್ಗಳಿತ್ತು. ಅದೆಲ್ಲ ಸೇರಿಸಿ ಆ ವಸ್ತುವಿಗೆ ಒಂದು ಮಾರಾಟ ಬೆಲೆ ಅಂತ ಇತ್ತು. ಅದನ್ನು ಆ ಎಲ್ಲ ಟ್ಯಾಕ್ಸ್ಗಳನ್ನು ತೆಗೆದು ಒಂದೇ ಟ್ಯಾಕ್ಸ್ ಮಾಡಿದ್ದು ಜಿಎಸ್ಟಿ ಅಂತೇಳಿ. ನೇರವಾಗಿ ಎಲ್ಲ ಜಿಎಸ್ಟಿ ಕಲೆಕ್ಟ್ ಆಗ್ತದೆ ಹಣ, ಅದು ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ವರ್ಗಾವಣೆ ಆಗುತ್ತೆ. ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಆ ಜಿಎಸ್ಟಿ ಪರಿಹಾರ ಅಂತ ಕೊಡುವುದು ತೀರ್ಮಾನ ಮಾಡಿತ್ತು. ಮೊದಲಿಗೆ ಏನು ಮಾಡಿತ್ತು ಅಂತ ಹೇಳಿದರೆ, ಕೇವಲ 5 ವರ್ಷಗಳಿಗೆ ಮಾತ್ರ ನಾವು ಪರಿಹಾರ ಕೊಡ್ತೇವೆ ಅಂತ ಹೇಳಿದ್ದು. ಅದು ಇವತ್ತಿನವರೆಗೆ ಮುಂದುವರ್ಸ್ಕೊಂಡು ಬಂದೆ. 2016ರಿಂದ 10 ವರ್ಷ ಆಯಿತು. 10 ವರ್ಷದವರೆಗೆ ಮುಂದುವರ್ಸ್ಕೊಂಡು ಬಂದಿದೆ. ಅದು ಪ್ರಶ್ನೆ ಬೇರೆ. ಇಲ್ಲದೆ ಯಾವುದೇ ರಾಜ್ಯ ಸರ್ಕಾರಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಈ ಟ್ಯಾಕ್ಸ್ ಇಲ್ಲದೆ ಇದ್ರೆ. ವಸ್ತುಗಳ ಮೇಲೆ ಇರುವಂತಹ ಟ್ಯಾಕ್ಸ್ಗಳು, ಈಗ ರಾಜ್ಯ ಸರ್ಕಾರಕ್ಕೆ ಇರುವಂತಹ ದೊಡ್ಡ ಆದಾಯ ಏನಂತ ಹೇಳಿದ್ರೆ, ಒಂದು ಪೆಟ್ರೋಲ್, ಅದರ ಮೇಲೆ ವಿಧಿಸುವಂತ ಸರ್ಚಾರ್ಜ್ ಟ್ಯಾಕ್ಸ್, ಮತ್ತೆ ಒಂದು ಮದ್ಯ. ಈ 2 ವಿಚಾರಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಸ್ವಾವಲಂಬನೆಯನ್ನು ಕೊಟ್ಟಿದೆ. ಅದನ್ನು ಜಿಎಸ್ಟಿ ವ್ಯಾಪ್ತಿಗೆ ತರಲಿಲ್ಲ. ಅದನ್ನು ಸಹ ಜಿಎಸ್ಟಿ ವ್ಯಾಪ್ತಿಗೆ ತರ್ತಾ ಇದ್ರೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಆದಾಯ ಇರಲಿಲ್ಲ. ಕೇವಲ ಸ್ಟ್ಯಾಂಪ್ ಡ್ಯೂಟಿ ಇದರ ಮೇಲೆ, ಆದಾಯದ ಮೇಲೆ ಇರಬೇಕಿತ್ತು. ಅಂದರೆ ಆ 2 ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ಈ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿ ಯಾವಾಗ ಕಾಂಗ್ರೆಸ್ ಅದನ್ನು ಆರೋಪ ಮಾಡಿಕೊಂಡು ಅದು ಜಾರಿ ಮಾಡಬಾರ್ದು ಅಂತ ಹೇಳಿದ್ರು, ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಒಂದು ದಿಟ್ಟ ನಿರ್ಧಾರ 50% ರಾಜ್ಯಗಳು, ಇಡೀ ದೇಶದ 50% ರಾಜ್ಯಗಳು
GST ಯನ್ನು ಅನುಮೋದನೆ ಮಾಡಿತು. ಅದರಿಂದ ದೇಶಾದ್ಯಂತ ಅದನ್ನು ಜಾರಿ ಮಾಡ್ಲಿಕ್ಕೆ ಆಯ್ತು. ಜಾರಿ ಮಾಡಿದ ಕೂಡಲೇ ಏನಾಯ್ತು, ನಿಮ್ಗೆ ಎಲ್ಲ ಚೆಕ್ ಪೋಸ್ಟ್ಗಳು ಕ್ಯಾನ್ಸಲ್ ಆಯ್ತು. ಅದು ಯಾರು ಗಮನಿಸಲೇ ಇಲ್ಲ. ವಾಣಿಜ್ಯ ತೆರಿಗೆ ಚೆಕ್ ಪೋಸ್ಟ್ಗಳಿಲ್ಲ ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ. ಇಲ್ಲ ಸಲಪಾಡಿ ಚೆಕ್ ಪೋಸ್ಟ್ ಇತ್ತು ಸಾಗಾಟ ಮಾಡುವಾಗ, ಹೌದು. ಮಾರಾಟ ತೆರಿಗೆ ಚೆಕ್ ಪೋಸ್ಟ್ ಇತ್ತು ಇಲ್ಲಿ ಕಣ್ಣೂರಲ್ಲಿ. ಆ 2 ಚೆಕ್ ಪೋಸ್ಟ್ಗಳು ಹೋಯ್ತಾ? ಯಾಕಂದ್ರೆ ಬೆಸ್ಟ್. ಯಾಕಂದ್ರೆ ಹೇಳಿದ್ರೆ ನಿಮ್ಮ ಯಾವುದೇ ಗೂಡ್ಸ್ ಪ್ರೊಡಕ್ಷನ್ ಆಗುವಂತಹ ಫ್ಯಾಕ್ಟರಿಯಿಂದ ಹೊರಗೆ ಬರುವಾಗಲೇ ಟ್ಯಾಕ್ಸ್ ಕಟ್ಟಿಯೇ ಬರುವುದು. ಅದರಿಂದಾಗಿ ಅದು ಜನರಿಗೆ ವಿತ್ ಟ್ಯಾಕ್ಸ್ ಸಪ್ಲೈ ಆಗುವುದು. ಎಷ್ಟು ಟ್ಯಾಕ್ಸ್ ಹಾಕ್ತಾರೆ ಅದರ ಮೇಲೆ ಅದರ ಬೆಲೆ ನಿಗದಿ ಆಗ್ತದೆ. ಆ ರೀತಿಯಾಗಿ GST ಯನ್ನು ತಂದಿದ್ರು. ಅದು ಒಂದು ಲೆಕ್ಕದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಒಂದು ಆದಾಯದ ಮೂಲ ಆಯಿತು. ರಾಜ್ಯ ಸರ್ಕಾರಗಳಿಗೆ ಆ ಆದಾಯದಿಂದ ಪಾಲು ಕೊಡುವಂತ ವ್ಯವಸ್ಥೆ ಬಂತು. ಈಗಲೂ ರಾಜ್ಯ ಸರ್ಕಾರ ಹೇಳ್ತಾರೆ ನಮಗೆ ಸರಿಯಾಗಿ ಪಾಲು ಬರಲಿಲ್ಲ ಅಂತ ಹೇಳ್ತಾರೆ. ಅದು ಬರುತ್ತೆ, ಪಾಲು ಕೊಡೋದು ಕೊಟ್ಟೇ ಕೊಡ್ತಾರೆ, ಅದು ಪ್ರಶ್ನೆ ಬೇರೆ. ಕೊಡ್ಲೇಬೇಕು, ಕಾನೂನು ಪ್ರಕಾರವೇ ಕೊಡಬೇಕು. ಆ ರೀತಿಯಾಗಿ ಈಗ ಈ ಸಂದರ್ಭದಲ್ಲಿ GSTಯ ಮಂಡಳಿಯ ಸಭೆಯಲ್ಲಿ ಇದಕ್ಕಿಂತ ಮೊದಲು 4 ಸ್ಲ್ಯಾಬ್ ಇತ್ತು. ಆ ಸ್ಲ್ಯಾಬ್ ಅನ್ನು 2 ಸ್ಲ್ಯಾಬಿಗೆ ಇಳಿಸಿದ್ದಾರೆ. ಆದ್ರಿಂದಾಗಿ ನಿಮಗೆ ದೈನಂದಿನ ಬದುಕಿನ ವಸ್ತುಗಳ ಮೇಲೆ ಬೆಲೆ ಸಂಪೂರ್ಣವಾಗಿ ಇಳಿತಾ ಇದೆ. ನಿಮಗೆ 600 ರೂಪಾಯಿ ಒಂದು ಲೀಟರು ಅಡುಗೆ ಎಣ್ಣೆದ ಬೆಲೆ ಇದ್ರೆ ನಿಮ್ಗೆ ಸಾಧಾರಣ 150 ರೂಪಾಯಿ ಕಡಿಮೆ ಆಗುತ್ತೆ. ಅದೆಷ್ಟು ಎಷ್ಟೋ ಪರ್ಸೆಂಟಿಂದ 12%ಗೆ 5%ಗೆ ಇಳಿಸಿದ್ದಾರೆ. ಆದ್ರಿಂದಾಗಿ ಅಷ್ಟು ಕಡಿಮೆ ಆಗ್ತದೆ. 100ರಲ್ಲಿ ಅಷ್ಟು ರೂಪಾಯಿ ಕಡಿಮೆ ಆಯ್ತು ಅಂತ ಲೆಕ್ಕ. ನಿಮ್ಗೆ 500 ರೂಪಾಯಿ ಇದರಲ್ಲಿ ನಿಮ್ಗೆ 12% ಅದೇ ಎಷ್ಟು ಕಡಿಮೆ ಆಯ್ತು, ಇಂಟು 5 60 ರೂಪಾಯಿ. ಆ ರೀತಿ ಕಡಿಮೆ ಆಗ್ತಾ ಇದೆ. ಅದರಿಂದಾಗಿ ಜನಸಾಮಾನ್ಯರಿಗೆ ಇದು ಒಂದು ಬಂಪರ್. ಯಾಕಂತ ಹೇಳಿದ್ರೆ ಕಳೆದ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಮೋದಿ ಅವರು ಸ್ಪಷ್ಟವಾಗಿ ಹೇಳಿದ್ರು, ದೀಪಾವಳಿಗೆ ನಾವು ಗಿಫ್ಟ್ ಕೊಡ್ತೇವೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಯಾಕೆ ಈ GST ತೆರಿಗೆಯನ್ನು ಕಡಿತಗೊಳಿಸಿದ್ರು ಅಂತ ಹೇಳಿದ್ರೆ 4 ಸ್ಲ್ಯಾಬ್ ಇದ್ದದನ್ನು 2 ಸ್ಲ್ಯಾಬಿಗೆ ಇಳಿಸಿದ್ರು. ಆ ಮತ್ತೆ 2 ಸ್ಲ್ಯಾಬ್ಗಳನ್ನು ಕೆಳ ಹಂತದ ಸ್ಲ್ಯಾಬ್ಗಳಿಗೆ ವಿಲೀನಗೊಳಿಸಿದ್ರು. 18% ಸ್ಲ್ಯಾಬ್ ಇದ್ದದನ್ನು 5%ಗೆ ಇಳಿಸಿದ್ರು. 13 ರೂಪಾಯಿ ಕಡಿಮೆ ಆಯ್ತು. ಈಗ ಕೇಂದ್ರ ಸರ್ಕಾರಕ್ಕೆ ಇಷ್ಟೇ ಲಾಸ್ ಆಗ್ತಂತ ಇದೆ, ಲೆಕ್ಕ ಇದೆ. ಆದ್ರೆ ಆ ಲಾಸ್ ಅನ್ನು ಕೇಂದ್ರ ಸರ್ಕಾರ ಬೇರೆ ಬಾಬ್ತಿನಲ್ಲಿ ಫುಲ್ಫಿಲ್ ಮಾಡ್ಕೋತದೆ. ಏನಿಲ್ಲ, ನಿಮಗೆ ನೀವು 1 ಲೀಟರ್ ಹಾಲಿಗೆ ನಿಮ್ಗೆ ಈಗ 55 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಈಗ ನಾಳೆ ಅದು 45ಕ್ಕೆ ಬರುತ್ತೆ ಅಂತ ಇಟ್ಕೊಳ್ಳಿ. ನೀವೇನ್ ಮಾಡ್ತೀರಿ? 1.5 ಲೀಟರ್ ಹಾಲು ತಗೊಂಡು ಹೋಗ್ತೀರಿ. ಪರ್ಚೇಸ್ ಜಾಸ್ತಿ ಆಗ್ತದೆ, ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತದೆ. ಪ್ರೊಡಕ್ಷನ್ ಎಷ್ಟು ಆಗತ್ತೆ ಅಷ್ಟೇ ಸಮ ರೀತಿಯಲ್ಲಿ ಪರ್ಚೇಸ್ ಗ್ರೋತ್ ಜಾಸ್ತಿ ಆಗ್ತದೆ. ಅದರಿಂದಾಗಿ ಅದರ ಲಾಭಗಳು ವರ್ಗಾವಣೆ ಆಗುತ್ತೆ ಅಂತ ಹೇಳಿ. ಈಗ ವೆಹಿಕಲ್ಗಳ ಪ್ರಶ್ನೆ ಬಂದ್ರೆ 2 ವೀಲರ್ಗಳು 4 ವೀಲರ್ಗಳು ರೇಟ್ ಕಡಿಮೆ ಆಯ್ತು ಅಂತ ಹೇಳಿದಾಗಲೇ ಒಬ್ಬ ಪರ್ಚೇಸ್ಗೆ ಹೋಗ್ತಾನೆ, ಒಂದು ಗಾಡಿ ಇಟ್ಟು ಪರ್ಚೇಸ್ ಮಾಡುವ ಅಂತ ಹೇಳಿ. ಅದರಿಂದಾಗಿ ಸರ್ಕಾರಕ್ಕೆ ಟ್ಯಾಕ್ಸ್ ಬರುತ್ತೆ. ಮೊದಲು 60,000 ಬರ್ತಾ ಇತ್ತು, ಈಗ 40,000 ಬರ್ತಾ ಇದೆ, ಪ್ರಶ್ನೆ ಬೇರೆ. ಆದ್ರೆ ಇವನಿಗೆ 20,000 ಉಳಿತು ಅಂತ ಹೇಳಿ ಬೇಗ ಹೋಗಿ ಪರ್ಚೇಸ್ ಮಾಡ್ತಾರೆ. ಆದ್ರಿಂದಾಗಿ ಅಂತಹ ವ್ಯವಹಾರಗಳು ಜಾಸ್ತಿ ಆಗ್ತದೆ. ಒಂದು ಆಟೋಮೊಬೈಲ್ ಕ್ಷೇತ್ರ ಅದು ಚೇತರಿಕೆ ಕಾಣ್ತಾ ಹೋಗ್ತದೆ. ಅದರಿಂದಾಗಿ ಅಂತಹ ವ್ಯವಹಾರಗಳನ್ನ ಉತ್ತೇಜನ ಮಾಡುವಂತ ಕಾರ್ಯವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಇವಾಗ ಏನಂದ್ರೆ ಕಳೆದ 8 ವರ್ಷದ ಹಿಂದೆ GSTಯನ್ನ ದಿಢೀರನೆ ಏರಿಸಿದ್ರು, ಆದ್ರೆ ಇವಾಗ ಯಾಕೆ ಇಳಿಕೆ ಮಾಡಲಾಯಿತು ಅಂತ ಏನಾದ್ರು ಎಲೆಕ್ಷನ್ ಟೈಮಲ್ಲಿ? ಸಾಮಾನ್ಯವಾಗಿ ನೀವು ಎಲೆಕ್ಷನ್ಗೆ ಮುಂದೆ ಎಲೆಕ್ಷನ್ ಇರುವಂತ ಸಂದರ್ಭದಲ್ಲಿ ನೀವು ಜನರನ್ನು ಮೋಸಗೊಳಿಸುವಂತ ತಂತ್ರದ ಭಾಗವಾಗಿ ಬೆಲೆಗಳನ್ನು ಇಳಿಸುವಂತಹ ಕಾರ್ಯಗಳನ್ನು ಮಾಡ್ತೇವೆ. ಆದ್ರೆ ಈಗ GST ಮಂಡಳಿಯಲ್ಲಿ ಬೆಲೆಗಳನ್ನು ಇಳಿಸುವಂತಹ ಈ ಕಾರ್ಯತಂತ್ರವನ್ನು ರೂಪಿಸಿದ್ದು ಯಾವುದೇ ಚುನಾವಣೆ ದೇಶದ ಮುಂದೆ ಇಲ್ಲ. ಇನ್ನೊಂದು 2 ತಿಂಗಳ ನಂತರ ನಿಮಗೆ ಬಿಹಾರ ಚುನಾವಣೆ ಬರ್ಬೋದು. ಅದಕ್ಕಿಂತ ಮತ್ತೆ ಒಂದು 6 ತಿಂಗಳಾಗುವಾಗ ಬೇರೆ ಬೇರೆ 4 ಸ್ಟೇಟ್ ಚುನಾವಣೆಗಳು ಬರ್ತವೆ. ಹೊರತು ಇದು ಚುನಾವಣಾ ವರ್ಷವೇನೂ ಅಲ್ಲ. ಬಿಹಾರ ಚುನಾವಣೆ ಬಿಟ್ಟರೆ ಬೇರೆ ಚುನಾವಣೆಗಳು ಈ ವರ್ಷದಲ್ಲಿ
ಇಲ್ಲ, ಅದೆಲ್ಲ ಇನ್ನು ಮುಂದಿನ ವರ್ಷಕ್ಕೆ ಬರುವುದು. ಅದರಲ್ಲಿ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇದನ್ನು ಮಾಡಿದ್ದೇನೂ ಅಲ್ಲ. ಆದ್ರಿಂದಾಗಿ ಇದು ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ದೇಶದ GDP 7 ಚಿಲ್ಲರೆ ರೀಚ್ ಆಗಿದೆ. ಅದು ಇನ್ನಷ್ಟು ಜಾಸ್ತಿ ಆಗಬೇಕು ಅಂತೇಳಿ, ಯಾಕಂದ್ರೆ ಜನರಿಗೆ ಖರೀದಿ ಮಾಡುವಂತ ಸಾಮರ್ಥ್ಯ ಜಾಸ್ತಿ ಆಗಬೇಕು. ಆದ್ರಿಂದಾಗಿ GDP ಗ್ರೋತ್ ಆಗಬೇಕು. ಗ್ರೋತ್ ಆದ್ರೆ ದೇಶದ ಆರ್ಥಿಕ ಅಭಿವೃದ್ಧಿಗೆ ಅದೊಂದು ಪೂರಕ ಆಗ್ತದೆ. ಇದು ಸರ್ಕಾರಕ್ಕೆ ಇದು ನಷ್ಟ ಅಂತಲ್ಲ. ಸರ್ಕಾರ ಈ ನಷ್ಟವನ್ನು ಇನ್ನೊಂದು ಬಾಬ್ತಿನಲ್ಲಿ ತುಂಬಿಸ್ಕೊಂಡು ಬರ್ತದೆ. ಇದೇ ನೀವು ಉದಾಹರಣೆಗೆ ನಾನು ಹೇಳುವುದಾದ್ರೆ, ಈಗ ಪೆಟ್ರೋಲ್ ಡೀಸೆಲ್ ಅಂತ ಹೇಳ್ಕೊಳ್ಳು. ಈಗ ಪೆಟ್ರೋಲಿಗೆ ಲೀಟರ್ಗೆ 101 ರೂಪಾಯಿನೂ ಇದೆ. ಅದನ್ನೇ ನೀವು GSTಗೆ ತಂದ್ರೆ, 45 ರೂಪಾಯಿಯಲ್ಲಿ ಪೆಟ್ರೋಲ್ ಸಿಗುತ್ತೆ. ಯಾಕಂದ್ರೆ ರಾಜ್ಯ ಸರ್ಕಾರದ ಟ್ಯಾಕ್ಸ್, ಬೇರೆ ಬೇರೆ ಟ್ಯಾಕ್ಸ್ಗಳೆಲ್ಲ ಸೇರಿ ಅದು 101 ಆಗಿರೋದು. ಮೂಲ ಬೆಲೆಗಿಂತ 3 ಪಟ್ಟು ಟ್ಯಾಕ್ಸ್ಗಳಿವೆ. ಅದೇ ರೀತಿ ಮದ್ಯ ಮೂಲ ಬೆಲೆಗಿಂತ 3 ಪಟ್ಟು ಜಾಸ್ತಿ ಟ್ಯಾಕ್ಸ್ಗಳಿವೆ. ಅದೆಲ್ಲ ಅದನ್ನು ಈಗ GSTಗೆ ತಂದ್ರೆ ಏಕರೂಪದ ಟ್ಯಾಕ್ಸ್ ಆದ್ರೆ ಅದಕ್ಕೆ ಅದು ಆ ರೇಟಿಗೆ ಬರುತ್ತೆ. ಆ ರೇಟಿಗೆ ಬಂದ್ರೆ ರಾಜ್ಯ ಸರ್ಕಾರಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗುದಿಲ್ಲ. ರಾಜ್ಯ ಸರ್ಕಾರಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕಾಗಿ ಅದನ್ನು ಬಿಟ್ಟಿದ್ದಾರೆ. ಯಾಕಂದ್ರೆ ಅದು ದೊಡ್ಡ ಆದಾಯದ ಮೂಲ. ಬೇರೆ ವಿಚಾರಗಳಲ್ಲಿ ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕು, ಸಾಮಾನ್ಯ ಜನರಿಗೆ ಏನು ಕೊಡುಗೆ ಸಿಕ್ಕಿತು ಅಂತ. ನಾವು ದಿನನಿತ್ಯ ಬಳಸುವಂತಹ ಸೊತ್ತುಗಳಿಗೆ ಬೆಲೆ ಕಡಿಮೆ ಆಗ್ತದೆ ಸಹಜವಾಗಿ. ನಾವು ಅದು ವ್ಯಾಪಕವಾಗಿ ಬಳಸಲಿಕ್ಕೆ ಆರಂಭವಾಗ್ತೇವೆ. ಆಹಾರ ಪದಾರ್ಥಗಳಿಗೆ ಇಷ್ಟು ಕಡಿಮೆ ಆಗ್ತದೆ ಅಂತ ಆದ್ರೆ, ನೀವು ಒಂದು ತಿಂಗಳಿಗೆ ನೀವು ಒಂದು 10,000 ರೂಪಾಯಿ ಆಹಾರ ಪದಾರ್ಥಗಳನ್ನು ನೀವು ಪರ್ಚೇಸ್ ಮಾಡ್ತೀರಂತಾದ್ರೆ, ನೀವು ಅದರಲ್ಲಿ ನಿಮಗೆ ಒಂದು 2,000 ರೂಪಾಯಿ ಉಳಿತದೆ ತಿಂಗಳಿಗೆ ಸಹಜವಾಗಿ, ಈ ಟ್ಯಾಕ್ಸ್ ಕಡಿಮೆ ಆಗಿದ್ರಿಂದ. ಆದ್ರಿಂದ ನೀವು ಅದನ್ನು ಬಳಸುವುದು ಸಹ ಯಥೇಚ್ಛವಾಗಿ ಬಳಸ್ತೀರಿ. ಈಗ ಇಲ್ಲಾದ್ರೆ ನಿಮಗೆ 1 kg ಚಾವುಡಿಗೆ 1,000 ರೂಪಾಯಿ ಉಂಟು ಅಂತ ಆದ ಕೂಡಲೇ ನೀವು ಏನು ಆಲೋಚನೆ ಮಾಡ್ತೀರಿ, 1,000 ರೂಪಾಯಿದ ಚಾವುಡಿ, ಸ್ವಲ್ಪ ಚಾವುಡಿ ಕಡಿಮೆ ಆಗ್ಬೇಕು, ಬಳಕೆ ಕಡಿಮೆ ಮಾಡಬೇಕು ಅಂತ. ಅದೇ ಚಾವುಡಿ ನಿಮಗೆ 250 ರೂಪಾಯಿಗೆ ಸಿಗ್ತದಂತಾದ್ರೆ ಒಳ್ಳೆ ಟೇಸ್ಟ್ ಅಷ್ಟು ಚಾವುಡಿ ಹಾಕುವ, ಒಂದು ಹೊತ್ತು ಜಾಸ್ತಿ ಚಾ ಕುಡಿಯುವ, ಈ ರೀತಿಯ ಒಂದು ಭಾವನೆಗಳು ಬರ್ತದೆ. ಅದರಿಂದಾಗಿ ಯಾವುದೇ ಸೊತ್ತುಗಳಿಗೆ ನೀವು ಬೆಲೆ ಕಡಿಮೆ ಮಾಡುವಂತ ಸಂದರ್ಭದಲ್ಲಿ ಅದು ಒಂದು ಅಡ್ವಾಂಟೇಜ್. ನೀವು ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಅದೊಂದು ಅಡ್ವಾಂಟೇಜ್. ಆದ್ರೆ ಆ ಅಡ್ವಾಂಟೇಜ್ ಅಲ್ಲಿ ಮತ್ತೊಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಆ ಸೊತ್ತುಗಳ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಾಗ್ತಾ ಹೋಗ್ತದೆ. ಉತ್ಪಾದನಾ ಸಾಮರ್ಥ್ಯ ಹೆಚ್ಚು ಮಾಡೇ ಮಾಡ್ತಾರೆ. ಯಾಕಂದ್ರೆ ಅಷ್ಟು ಸೆಲ್ಲಿಂಗ್ ರೇಟ್ ಏನಿದೆ ಅದೇ ರೇಟಿಗೆ ನೀವು ಪ್ರೊಡಕ್ಷನ್ ರೇಟನ್ನು ತರಬೇಕು. ಇಲ್ಲದ್ರೆ ನಿಮಗೆ ಪ್ರೊಡಕ್ಷನ್ ಇಲ್ಲ, ಸೇಲ್ ಇದೆ ಅಂತ ಹೇಳಿದ ಕೂಡಲೇ ನೀವು ಕಾಳಸಂತೆಯಲ್ಲಿ ವ್ಯಾಪಾರ ಮಾಡುವ ಪರಿಸ್ಥಿತಿ ಬರ್ತದೆ. ನಿಮ್ಗೆ ಯಥೇಚ್ಛವಾಗಿ ಸಿಗ್ತದೆ ಅಂತ ಹೇಳಿದ ಕೂಡಲೇ ನಿಮ್ಗೆ ಅದರ ಬಗ್ಗೆ ತಲೆ ಬಿಸಿ ಇರಲಿಲ್ಲ. ಮೊದಲು ಗ್ಯಾಸ್ ಸಿಲಿಂಡರ್ನಾಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇರಲಿಲ್ಲ. ನೀವೇನು ಮಾಡ್ತಾ ಇದ್ದೀರಿ ಆಗ? ಅದರ ಬಳಕೆಯನ್ನು ಮಿತಗೊಳಿಸ್ತಾ ಇದ್ದೀರಿ. ಇಲ್ಲ ಇದ್ರೆ ನೀವು ಕಾಳಸಂತೆಯಲ್ಲಿ ಖರೀದಿ ಮಾಡುವಂತ ಅನಿವಾರ್ಯತೆ ಇರ್ತಾ ಇತ್ತು. ತಿಂಗಳಿಗೆ 1 ಗ್ಯಾಸ್ ಸಿಲಿಂಡರ್, 20 ದಿವಸಕ್ಕೆ 1 ಗ್ಯಾಸ್ ಸಿಲಿಂಡರ್. ಈಗೇನಿಲ್ಲ, ಇನ್ನೊಂದು ದಿವಸ ಫೋನ್ ಮಾಡಿದ್ರೆ ಮರು ದಿವಸ ಬಂದು ಸಿಲಿಂಡರ್ ಬಂದು ಮನೆಗೆ ಬೀಳ್ತದೆ. ನಿಮ್ಗೆ ಆ ಸಮಸ್ಯೆ ಇಲ್ಲ. ಆ ರೀತಿಯ ಪರಿಸ್ಥಿತಿಗೆ ದೇಶ ಬಂದು ನಿಂತಿದೆ. ಈಗ ಆಹಾರ ಪದಾರ್ಥಗಳ ಮೇಲಿನ ತೆರಿಗೆ ಇಳಿಸಿಕೆಯಿಂದ ಅದರ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ ಸಹಜವಾಗಿ. 1 ಲೀಟರ್ ಹಾಲು ಉಪಯೋಗ ಮಾಡುವನು 1.5 ಲೀಟರ್ ಹಾಲು ಉಪಯೋಗ ಮಾಡ್ತಾನಂತ ಆದ್ರೆ ಆ 1.5 ಲೀಟರ್ ಹಾಲು ಪ್ರೊಡಕ್ಷನ್ ಆಗಬೇಕು. ಅದರಿಂದ ಅದಕ್ಕೆ ಅದರಲ್ಲಿ ಬರುವಂತ ಲಾಭಾಂಶಗಳು ಸರ್ಕಾರಕ್ಕೆ ವರ್ಗಾವಣೆ ಆಗುತ್ತೆ. ಮತ್ತೆ ಸರ್ಕಾರ ಈಗ ಟ್ಯಾಕ್ಸ್ ಅನ್ನು ಕಡಿಮೆ ಮಾಡಿದೆ, ಅದರಲ್ಲಿ ಬರುವಂತ ಲಾಭಗಳು ಗ್ರಾಹಕನಿಗೆ ವರ್ಗಾವಣೆ ಆಗುತ್ತೆ. ಅಷ್ಟೇ ಇದರಲ್ಲಿ ವ್ಯತ್ಯಾಸಗಳಿರೋದು. ಇವಾಗ ಏನು 4 ಸ್ಲಾಬ್ ಇತ್ತು, ಅದನ್ನ 2ಕ್ಕೆ ಇಳಿಸುವ ಪ್ರಸ್ತಾವದಿಂದ ರಾಜ್ಯಗಳಿಗೆ ನಷ್ಟ ಆಗುತ್ತಾ ಅಂತ? ರಾಜ್ಯಗಳಿಗೆ ನಷ್ಟ ಆಗ್ತದೆ ಗ್ಯಾರಂಟಿ.
ರಾಜ್ಯಗಳಿಗೆ ನಷ್ಟ ಆಗುತ್ತೆ, ಅದನ್ನ ಆ ನಷ್ಟವನ್ನು ಕೇಂದ್ರ ಸರ್ಕಾರ ತುಂಬಿಸಿ ಕೊಡ್ಬೇಕಾಗುತ್ತೆ. ಆ 4 ಸ್ಲ್ಯಾಬ್ ಅನ್ನು 2ಕ್ಕೆ ಯಾಕೆ ಇಳಿಸಿದ್ರು ಅಂತ ಹೇಳಿದ್ರೆ, ಯಾವುದು ಜನಸಾಮಾನ್ಯರಿಗೆ ಅತ್ಯವಶ್ಯಕವಾಗಿದೆ, ಅನಿವಾರ್ಯವಾಗಿದೆ ಅಂತ ಸ್ವತ್ತುಗಳನ್ನು 1 ಸ್ಲ್ಯಾಬಿಗೆ ತಂದ್ರು, ಒಂದೇ ಸ್ಲ್ಯಾಬಿಗೆ ತಂದ್ರು. ಮತ್ತೆ ಅನಿವಾರ್ಯತೆ ಇಲ್ಲದಂತಹ ವಸ್ತುಗಳನ್ನ 2ನೇ ಸ್ಲ್ಯಾಬಿಗೆ ತಂದ್ರು. ಇದು ಅನಿವಾರ್ಯತೆ ಅಲ್ಲ. ಮನೆಯಲ್ಲಿ AC ಇರ್ಬೇಕಂತ ಏನಿಲ್ಲ, ಆದ್ರೆ ಫ್ಯಾನ್ ಇರಬೇಕು. ಎಸಿಗೂ ಫ್ಯಾನಿಗೂ ವ್ಯತ್ಯಾಸಗಳು. ಅಂದ್ರೆ ಐಷಾರಾಮಿ ಹಾನಿಕಾರಕ ವಸ್ತುಗಳ ಇದಕ್ಕೆಲ್ಲ ಜಾಸ್ತಿ ಸ್ಲ್ಯಾಬಿಗೆ ತಂದ್ರು. ಆಯ್ತಲ್ಲ, ಸಿಗರೇಟ್, ಗುಟ್ಕಾ, ಇಂಥ ತಂಬಾಕು ಸಂಬಂಧಿತ ಇದು ಅನಿವಾರ್ಯ ಅಲ್ಲ, ಅದೇನು ಹೊಟ್ಟೆ ತುಂಬಿಸುವಂಥದ್ದಲ್ಲ. ಅದರಿಂದ ಅದನ್ನು ಆ ಸ್ಲ್ಯಾಬಿಗೆ ಕೊಟ್ಟರು. ಯಾವುದು ನಿಮ್ಗೆ ಅನಿವಾರ್ಯ ಇದೆ, ಅಗತ್ಯತೆ ಇದೆ, ಅದನ್ನು 1 ಸ್ಲ್ಯಾಬಿಗೆ ತಂದ್ರು. ಅದರಿಂದ 2ನೇ ಸ್ಲ್ಯಾಬ್ ಮಾಡಿದ್ರು. ಒಂದು ಅಗತ್ಯ ಇರುವಂತದ್ದು, ಮತ್ತೊಂದು ಅಗತ್ಯ ಇಲ್ಲದಂಥದ್ದು. ಆ 2 ಸ್ಲ್ಯಾಬ್ ಮಾಡಿ 2 ಸ್ಲ್ಯಾಬ್ ಅಲ್ಲಿ ಮುಗಿಸಿದ್ರು. ಅದರಿಂದ ನಿಮಗೆ ಸಮತೋಲನ ಸೃಷ್ಟಿ ಆಯ್ತು. ನಿಮಗೆ ನೀವು ಎಷ್ಟು ಬೇಕೋ ಅಷ್ಟನ್ನೇ ಉಪಯೋಗ ಮಾಡ್ತೀರಿ. ಈಗ ಒಂದು 2 ವೀಲರ್ ಅನಿವಾರ್ಯತೆ, ಈಗ 2 ವೀಲರ್ಗೆ ರೇಟ್ ಕಡಿಮೆ ಆಯ್ತು. ಸಣ್ಣ ಮಟ್ಟಿನ ಕಾರು ರೇಟ್ ಕಡಿಮೆ ಆಯ್ತು. ಅದೇ ನಿಮಗೆ ಐಷಾರಾಮಿ ಕಾರು, ಅದಕ್ಕೆ ರೇಟ್ ಜಾಸ್ತಿ ಆಯ್ತು. ರೇಟ್ ಯಾವುದಕ್ಕೆ ಜಾಸ್ತಿ ಆಯ್ತೋ ಅದರಲ್ಲಿ ಬರುವಂತ ಲಾಭವನ್ನ ಈ ಸಣ್ಣ ಬಜೆಟಿನ ವಾಹನಗಳ ಮೇಲೆ ಮಾಡಿಕೊಟ್ರು. ಆದ್ರಿಂದಾಗಿ ಅದು ಸಮತೋಲನ ಬಂತು ಅಂತ ಅಲ್ಲಿ. ಎಲ್ಲ ಲೆಕ್ಕಾಚಾರಗಳು ರೂಪಾಯಿ ಲೆಕ್ಕಾಚಾರದಲ್ಲಿ ನಡೆಯುವುದರಿಂದ 50-50 ಮಾಡ್ಲಿಕ್ಕೆ ಹೋಗುವಾಗ ಒಂದು ಕಡೆಯಲ್ಲಿ ಕಡಿಮೆ ಮಾಡುದು, ಒಂದು ಕಡೆಯಲ್ಲಿ ಜಾಸ್ತಿ ಮಾಡುದು, ಆಗ ಅದು 50-50 ಆಗ್ತದೆ ಅಂತ ಅಷ್ಟೇ ಇರೋದು. ಇವಾಗ ಏನಂದ್ರೆ ಏನು ವಿಪಕ್ಷಗಳು ಕೂಡ ವಿಪಕ್ಷ ಆಡಳಿತ ಇರುವ ರಾಜ್ಯಗಳು ಈ ಬಗ್ಗೆ ಆಕ್ಷೇಪ ಎತ್ತಿದ್ದು ಯಾಕೆ ಅಂತ, ನಮಗೆ ಏನೋದರ ಲಾಭ ಸಿಗ್ತಾ ಇಲ್ಲ ಅಂದ್ರೆ ಕೇಂದ್ರವೇ ನಮ್ಮ ನಷ್ಟವನ್ನ ಭರಿಸಬೇಕು ಅಂತ ಹೇಳಿದ್ದು. ನೋಡಿ, ರಾಜ್ಯಗಳಿಗೆ ಕೆಲವೊಂದು ಸ್ವತ್ತುಗಳ ಮಾರಾಟದಿಂದ ಮಾರಾಟ ತೆರಿಗೆ ಅಂತ ಬರುತ್ತದೆ. ನೀವು ಸ್ಥಳೀಯವಾಗಿ ಉತ್ಪಾದನೆ ಮಾಡುವಂತಹ ಕೆಲವೊಂದು ಸ್ವತ್ತುಗಳಿಗೆ ಅದು ಮಾರಾಟ ತೆರಿಗೆ ಅಂತ ರಾಜ್ಯಗಳಿಗೆ ಬರ್ತದೆ. ಈಗ ನಿಮಗೆ ಕೊಬ್ಬರಿ ಎಣ್ಣೆ, ಕೊಬ್ಬರಿ ಉತ್ಪಾದನೆ ಮಾಡುವಂಥದ್ದು, ಅದನ್ನು ನಾವೇ ಬೆಳೆಯುವುದು, ನಾವೇ ಅದನ್ನು ಮಾರಾಟ ಮಾಡೋದು, ಈ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟಂತ ಟ್ಯಾಕ್ಸ್ ರಾಜ್ಯ ಸರ್ಕಾರಕ್ಕೆ ಹೋಗ್ತದೆ. ಅದನ್ನೇ ನೀವು ಬ್ರ್ಯಾಂಡೆಡ್ ರೀತಿಯಲ್ಲಿ ಮಾರಿದರೆ ಅದರ ಟ್ಯಾಕ್ಸ್ ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ. ನೀವು ಬ್ರ್ಯಾಂಡೆಡ್ ಮಾಡಿ ಅದನ್ನು ಮಾಡಿದ್ರೆ ಕೇಂದ್ರ ಸರ್ಕಾರ ಹೋಗ್ತದೆ. ಆದ್ರಿಂದ ಈ ಕೊಬ್ಬರಿ ಎಣ್ಣೆಯ ಒಂದು ಉದಾಹರಣೆ ಇಟ್ಟುಕೊಂಡು ಬೇರೆ ಬೇರೆ ರೀತಿಯ ಮಾರಾಟಗಳಿದೆ, ಬೇರೆ ಬೇರೆ ವಸ್ತುಗಳ ಮಾರಾಟ ಇದೆ. ಎಲ್ಲವೂ ನಿಮಗೆ ಹೌಸ್ ಹೋಲ್ಡ್, ಮನೆಯಲ್ಲಿ ಉಪಯೋಗ ಮಾಡುವಂತ ಸ್ವತ್ತುಗಳು, ಅನಿವಾರ್ಯವಾಗಿರುವಂತ ಸ್ವತ್ತುಗಳು. ಅದನ್ನೆಲ್ಲ ನೀವು 1 ಸ್ಲ್ಯಾಬ್ಗೆ ತಂದ ಮೇಲೆ ಅದರಿಂದ ಬರುವಂತಹ ಲಾಭಾಂಶಗಳು, ತೆರಿಗೆ ಲಾಭಾಂಶಗಳು ರಾಜ್ಯ ಸರ್ಕಾರಕ್ಕೆ ಸಿಗ್ತಾ ಇಲ್ಲ, ರಾಜ್ಯ ಸರ್ಕಾರಕ್ಕೆ ನಷ್ಟ ಆಗ್ತದೆ. ಇದೇ ರೀತಿಯ ಸ್ಲ್ಯಾಬ್ ಮಾಡಿದ್ರಿಂದ ಕೇಂದ್ರ ಸರ್ಕಾರಕ್ಕೂ ನಷ್ಟ ಆಗ್ತಾ ಇದೆ, ಅದೇ ರೀತಿ ರಾಜ್ಯ ಸರ್ಕಾರಕ್ಕೂ ನಷ್ಟ ಆಗ್ತದೆ. ಅದಕ್ಕೆ ರಾಜ್ಯ ಸರ್ಕಾರ ಏನು ಹೇಳುದು ಅಂತ ಹೇಳಿದ್ರೆ, ನಮ್ಗೆ ಅದರ ನಷ್ಟವನ್ನು ತುಂಬಿಸಿ ಕೇಂದ್ರ ಸರ್ಕಾರ ಕೊಡ್ಬೇಕು ಅಂತ ಹೇಳಿ. ಸ್ಲ್ಯಾಬ್ ಮಾಡಿದಕ್ಕೆ ಅವರ ವಿರೋಧ ಏನಲ್ಲ, ಆದ್ರೆ ನಷ್ಟವನ್ನು ತುಂಬಿಸಬೇಕು. ಇಲ್ಲಿ ರಾಜ್ಯ ಸರ್ಕಾರವನ್ನು ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆ ಇರುವುದು ಏನು, 2 ಆದಾಯ, ನೋಂದಣಿ ಮತ್ತು ಮುದ್ರಣ ಶುಲ್ಕ ಮತ್ತು ಎಕ್ಸೈಸ್, 2 ಬಿಟ್ರೆ ಬೇರೆ ಇಲ್ಲ. ಮತ್ತೆ ಪೆಟ್ರೋಲ್ ಸರ್ಚಾರ್ಜ್, ಈ 3 ಆದಾಯದಲ್ಲಿ ಸರ್ಕಾರ ನಡೆಸಬೇಕಾದ ಏನು GST ಇಳಿಕೆಯನ್ನು ಎಲ್ಲ ರಾಜ್ಯಗಳು ಕೂಡ ಒಪ್ಪಿಕೊಂಡಿವೆ ಅಂತ ಅನಿವಾರ್ಯ, ಒಪ್ಪಿಕೊಳ್ಳಲೇಬೇಕು. GST ಮಂಡಳಿಯಲ್ಲಿ ಏನು ತೀರ್ಮಾನ ಮಾಡ್ತಾರ ಅದನ್ನು ಎಲ್ಲಾ ರಾಜ್ಯಗಳು ಒಪ್ಪಿಕೊಳ್ಳಲೇಬೇಕು. ಅದನ್ನು ನೀವು ವಿರೋಧಿಸಿ ನಮ್ಮ ರಾಜ್ಯದಲ್ಲಿ ನಾವು ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದರಿಂದ ಅನಿವಾರ್ಯವಾಗಿ ಅವರು ಒಪ್ಪಿಕೊಳ್ಳಲೇಬೇಕು. ನೀವು ಅದಕ್ಕೆ ನಿಮ್ಮ ಆಕ್ಷೇಪವನ್ನು ಸಲ್ಲಿಸಬಹುದು. ನಮಗೆ ಕೇಂದ್ರ ಸರ್ಕಾರದಿಂದ GST ನಷ್ಟ ಪರಿಹಾರವನ್ನು ಜಾಸ್ತಿ ಮಾಡಬೇಕು ಅನ್ನೋದನ್ನ ನೀವು ಕೋರಿಕೆ ಸಲ್ಲಿಸಬಹುದೇ ಹೊರತು ನೀವು ಅದನ್ನು ವಿರೋಧಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ನೀವು ವಿರೋಧಿಸಿದರೆ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಜನರ ವಿರೋಧವನ್ನು ಕಟ್ಟಿಕೊಂಡಾಗೆ ಆಗ್ತದೆ. ಯಾಕಂದ್ರೆ ಈ ಕೇಂದ್ರ ಸರ್ಕಾರದ ಈ ತೀರ್ಮಾನದಿಂದ ಅತ್ಯಂತ ಹೆಚ್ಚು ಲಾಭ ಆಗುವುದು ಯಾರಿಗೆ ಅಂತ ಹೇಳಿದ್ರೆ, ಬಡ ಮತ್ತು ಮಧ್ಯಮ ವರ್ಗದವರು.
ಬಡ ಮತ್ತು ಮಧ್ಯಮ ವರ್ಗದವರಿಗೆ ಹೆಚ್ಚು ಲಾಭ ಲಾಭ ಆಗುವುದು. ಅವರ ಪರ್ಸೆಂಟೇಜ್ ನಮ್ಮ ಟೋಟಲ್ ಜನಸಂಖ್ಯೆಯಲ್ಲಿ 90% ಇದೆ. ಶ್ರೀಮಂತರು ಅತಿ ಶ್ರೀಮಂತರಂತ ಇರುವುದು ಕೇವಲ 10%. ಮಧ್ಯಮ ವರ್ಗದವರು ಮತ್ತು ಕೆಳವರ್ಗದವರು ಅಂತ ಹೇಳಿದ್ರೆ ನಾವು ಸರಿಸುಮಾರು 90% ಜನಸಂಖ್ಯೆ ಇದೆ. ನೀವು ಆ 90% ಜನರ ವಿರೋಧವನ್ನು ಕಟ್ಟಿಕೊಂಡಾಗುತ್ತೆ ಇದಕ್ಕೆ ವಿರೋಧ ಮಾಡಿದರೆ. ಅದರಿಂದ ಯಾವುದೇ ರಾಜಕೀಯ ಪಕ್ಷಗಳು ಅಥವಾ ಯಾವುದೇ ರಾಜ್ಯಗಳು ಇದನ್ನು ವಿರೋಧ ಮಾಡಲಿಕ್ಕೆ ರಾಜಕೀಯವಾಗಿ ವಿರೋಧ ಮಾಡಲಿಕ್ಕೆ ಹೋಗುವುದಿಲ್ಲ. ಯಾಕಂತ ಹೇಳಿದ್ರೆ ಅದರ ಫಲಾನುಭವಿಗಳು ಆಯಾ ಊರಿನ ಜನಸಾಮಾನ್ಯರೇ. ಅದರಿಂದಾಗಿ ನೀವು ಅದನ್ನು ವಿರೋಧ ಮಾಡಲಿಕ್ಕೆ ಸಾಧ್ಯ ಆಗುವುದು. ಅಂತ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನು ತಂದಿಟ್ಟಿದೆ. ಈಗ ಕೇಂದ್ರ ಸರ್ಕಾರಕ್ಕೂ ಇಷ್ಟು ಬೇಗ ಅದನ್ನು ಕಡಿಮೆ ಮಾಡಬೇಕು ಅಂತದ್ದು ಏನಿರಲಿಲ್ಲ. ಆದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ನಾಗಲೋಟದಿಂದ ಮುಂದೆ ಓಡ್ತಾ ಇರುವುದರಿಂದ ಅದಕ್ಕೆ ಸರಿಯಾಗಿ ನಾವು ವ್ಯವಸ್ಥೆಯನ್ನು ಬಲಗೊಳಿಸ್ತಾ ಹೋಗಬೇಕು. ಆದ ಕಾರಣಕ್ಕಾಗಿ ಈ ರೀತಿಯ ಒಂದು ತೀರ್ಮಾನವನ್ನು ಕೈಗೊಂಡಿದೆ. ಯಾಕಂತ ಹೇಳಿದರೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೇರಿಕ ತೆರಿಗೆ ಜಾಸ್ತಿ ಮಾಡಿದೆ, ಸುಂಕ ವಿಧಿಸುವಂತ ಒಂದು ಪ್ರಸ್ತಾವವನ್ನು ಮಾಡ್ತಾ ಇದೆ. ಭಾರತದೊಂದಿಗೆ ರಷ್ಯಾ, ಚೀನಾ, ಜಪಾನ್ ಇಂಥ ರಾಷ್ಟ್ರಗಳು ನಾವು ಅಮೇರಿಕಕ್ಕೆ ಎಷ್ಟು ರಫ್ತು ಮಾಡ್ತಾ ಇದ್ದೇವೆ, ಅದೇ ರೀತಿ ಬೇರೆ ದೇಶಗಳು ನಮ್ಮ ಸೊತ್ತುಗಳು ರಫ್ತು ಮಾಡ್ತೇವೆ. ಅದೇ ರೀತಿ ಆಮದು ಮಾಡ್ಕೊಳ್ತಾ ಇದ್ದೇವೆ. ನಾವು ರಫ್ತು ಮಾಡುವಂತ ಸೊತ್ತುಗಳಿಗೆ ಅಮೆರಿಕ ಹೆಚ್ಚು ಸುಂಕ ವಿಧಿಸ್ತಂತಂದ್ರೆ ಅಮೆರಿಕದಿಂದ ನಾವು ಆಮದು ಮಾಡಿಕೊಳ್ಳುವ ವಸ್ತುಗಳಿಗೆ ನಾವು ಸುಂಕ ವಿಧಿಸಲಿಕ್ಕೆ ಹೋದರೆ ಸಮಸ್ಯೆ ಆಗುವುದು ಜನರಿಗೆ. ಅದರಿಂದಾಗಿ ಅಂತಹ ಆ ಸುಂಕ ಭೀತಿಯನ್ನು ಹೋಗಲಾಡಿಸಲು ನಮ್ಮಲ್ಲಿ ನಾವು ಆತ್ಮನಿರ್ಭರ ಭಾರತ ಅಂತ ಏನೋ ಒಂದು ಸ್ಲೋಗನ್ ಅಡಿಯಲ್ಲಿ ಆಧುನಿಕ ಭಾರತವನ್ನು ನಿರ್ಮಾಣ ಮಾಡುವಂತಹ ಒಂದು ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡಿತು. ಅದಕ್ಕೆ ಪೂರಕವಾಗಿ ಎಲ್ಲ ವ್ಯವಸ್ಥೆಗಳು ಮುಂದುವರಿತಾ ಇರುವುದು. ಈಗ GST ತಂದದ್ದು ಅದೇ ಕಾರಣಕ್ಕಾಗಿ. ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ಮೊದಲು ಏನಾಯ್ತು ಅಂತ ಹೇಳಿದ್ರೆ ಟ್ಯಾಕ್ಸ್ ಕಳ್ಳತನ ಆಗ್ತಾ ಇತ್ತು. ಆ ಕಳ್ಳತನನ್ನು ತಡೆಯಲಿಕ್ಕೆ ಬೇಕಾಗಿ GST ತಂದಿರೋದು. ಈಗ GST ಎಲ್ಲೂ ಕಳ್ಳತನ ಮಾಡ್ತಾರೆ, ಅದನ್ನು ಹಿಡಿತಾರೆ. GST ಮಂಡಳಿಯವರು ಅದನ್ನು ಹಿಡಿತಾರೆ, ಅದರ ಮೇಲೆ ಫೈನ್ ಹಾಕ್ತಾರೆ, ಇದೆಲ್ಲ ಇದೆ. ನಮ್ಮಲ್ಲಿ ಕಳ್ತನ ಮಾಡ್ಲಿಕ್ಕೆ ಬೇರೆ ಬೇರೆ ರೀತಿಯ ವಿಧಾನಗಳಿವೆ. ಆ ರೀತಿಯಾಗಿ ಮಾಡ್ತಾರೆ, ಮಾಡುದಿಲ್ಲ ಅಂತ ಡಬಲ್ ಇನ್ವಾಯ್ಸ್ ಮಾಡೋದು, ಡಬಲ್ ಬಿಲ್ ಮಾಡೋದು, ಈ ರೀತಿಯ. ಯಾಕಂದ್ರೆ GST ಲಾಭವನ್ನು ಕೊಡ್ಬೇಕಂತ ಇದೆ. ಆ ಲಾಭಕ್ಕಾಗಿ ನೀವು ಡೂಪ್ಲಿಕೇಟ್ ಇನ್ವಾಯ್ಸ್ಗಳನ್ನು ಇದು ಮಾಡಿ ರಿಟರ್ನ್ಸ್ ಫೈಲ್ ಮಾಡುವಂಥದ್ದು ಇದೆ. ಹಾಗಾದ್ರೆ GST ಮಂಡಳಿ ಅದನ್ನು ಲಾಭ ಕಟ್ಟಿಕೊಡುವಂತ ಕೆಲಸ ಮಾಡ್ತದೆ. ಅದನ್ನು ಇದು ಮಾಡ್ಲಿಕ್ಕೆ ಇದು ಮಾಡ್ತೇವೆ. ಯಾಕಂದ್ರೆ ಮೊದಲೆಲ್ಲ ಏನಂತ ಹೇಳಿದ್ರೆ ಈ ರಫ್ತು ಮಾಡುವಂತ ಸೊತ್ತುಗಳ ಮೇಲೆ ಇಷ್ಟೇ ಪರ್ಸೆಂಟೇಜ್ ಲಾಭ ಕೊಡ್ಬೇಕಂತ ಹೇಳಿ ಒಂದು ಕಾನೂನು ಇತ್ತು. ಆಗ ಏನ್ ಮಾಡಿದ್ರು ಅಂತ ಇಲ್ಲಿ ಗುಜರಿ ಸೊತ್ತುಗಳನ್ನ ರಫ್ತು ಮಾಡ್ತಾ ಇದ್ರು. ಅದನ್ನ ಕೊಂಡೋಗಿ ಅಲ್ಲಿ ಡಂಪ್ ಮಾಡೋದು ಅಷ್ಟೇ. ಲೆಕ್ಕ ಮಾತ್ರ ರಫ್ತು ಮಾಡಿದ್ದೇವೆ ನಾವು ಅಂತ ಹೇಳಿ 1 ಲಕ್ಷ ರೂಪಾಯಿಯ ಸೊತ್ತುಗಳನ್ನು ನಾವು ರಫ್ತು ಮಾಡಿದ್ದೇವೆ, ನಮಗೆ ಅದು 35% ಬರ್ಬೇಕು, 35,000 ಬರ್ಬೇಕು ಅಂತ ಹೇಳಿ. ಇವ್ರು ರಫ್ತು ಮಾಡಿದ ಎಷ್ಟರದ್ದು 10,000 ರೂಪಾಯಿದ್ದು 35,000 ರೂಪಾಯಿ ಸಿಗುತ್ತೆ ಅಂತ ಹೇಳಿ. ಅದರಿಂದ ಆ ರೀತಿಯ ಕಳ್ಳ ವ್ಯವಹಾರಗಳು ನಡೀತಿತ್ತು. ಅದೆಲ್ಲ GST ಬಂದ ಮೇಲೆ ಆದಷ್ಟು ನಿಯಂತ್ರಣಕ್ಕೆ ಬಂದಿದೆ. ಈಗ GSTಯಲ್ಲೇ ಕಳ್ಳಾಟ ಮಾಡುವಂತ ಸಂಸ್ಥೆಗಳು ಇವೆ. ಎಷ್ಟೋ ಸಂಸ್ಥೆಗಳ ಮೇಲೆ GST ಮಂಡಳಿಯವರು ರೈಡ್ ಮಾಡಿದ್ದಾರೆ. ಅವ್ರದ್ದೊಂದು ಟಾಸ್ಕ್ ಫೋರ್ಸ್ ಇದೆ, ಅವರು ರೈಡ್ ಮಾಡಿದ್ದಾರೆ, ಫೈನ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದು ನಿತ್ಯ ನಿರಂತರವಾಗಿ ಅಂತ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ. ಸರ್, ಸುದ್ದಿಗೊಂದು ಗುದ್ದು ಮುಂದುವರಿಸುವ. ಇದೀಗ ಸುದ್ದಿಗೊಂದು ಗುದ್ದುವಿನಲ್ಲಿ ಚಿಕ್ಕ ವಿರಾಮ.
Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theatres are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 2222 5533. Ideal Ice Cream, milky way to your heart. Embellished with a variety of fruits and flavored with rich crunch and chips. They treat your taste buds. Ideal Ice Cream. Vasudeva Stores. Store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru.
ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ವಿರಾಮದ ಬಳಿಕ ಸುದ್ದಿಗೊಂದು ಗುದ್ದುವಿಗೆ ಮತ್ತೊಮ್ಮೆ ಸ್ವಾಗತ. ಸರ್, ಇವಾಗ ಏನಂದ್ರೆ GST ಸರಳೀಕರಣದಿಂದ ಜನರಿಗೆ ಲಾಭವಾಗಬೇಕೇ ಹೊರತು ಕಾರ್ಪೊರೇಟ್ ಸಂಸ್ಥೆಗಳಿಗೆಲ್ಲ ಅಂತ ಏನು ವಿಪಕ್ಷಗಳು ಕೂಡ ಹೇಳಿರುವಂಥದ್ದು. ನೋಡಿ, GST ಸರಳೀಕರಣದಿಂದ ನಿಮಗೆ ವಸ್ತುಗಳ ಖರೀದಿ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಜಾಸ್ತಿ ಆದರೆ ಅದನ್ನು ತಯಾರಿಸುವ ಸಂಸ್ಥೆಗಳಿಗೆ ಲಾಭ ಆಗ್ತಾ ಹೋಗ್ತದೆ ಅಂತೇಳಿ ವಿಪಕ್ಷಗಳನ್ನು ಯಾಕಂದ್ರೆ ಕಾರ್ಪೊರೇಟ್ ಸಂಸ್ಥೆಗಳದು. ಆ ಸಂಸ್ಥೆಗಳು ಉತ್ಪಾದನೆ ಮಾಡುವಂಥ ಸೊತ್ತುಗಳನ್ನ ಜನರು ಖರೀದಿ ಮಾಡ್ತಾರೆ. ಜನರ ಖರೀದಿ ಸಾಮರ್ಥ್ಯಗಳು ಹೆಚ್ಚಾಗ್ತಾ ಹೋದಂತೆ ಆ ಸಂಸ್ಥೆಗಳ ಉತ್ಪಾದನಾ ಸಾಮರ್ಥ್ಯವು ಸಹಜವಾಗಿ ಹೆಚ್ಚಾಗ್ತದೆ. ಸಹಜವಾಗಿ ಹೆಚ್ಚಾಗಲೇಬೇಕು. ಅದರಿಂದ ಲಾಭ ಅವರಿಗೆ ಬರುತ್ತೆ. ನಾವು ಇಲ್ಲಿ ಪ್ರಶ್ನೆ ಇರೋದು ಲಾಭ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಬರುವುದಂತಲ್ಲ, ಜನಸಾಮಾನ್ಯರಿಗೆ ಲಾಭ ಸಿಗ್ತದಾ ಇಲ್ವಾ ಅಂತೇಳಿ ಇಷ್ಟೇ ಇರೋದು. ನೀವು 1 ಲೀಟರ್ ಹಾಲನ್ನು ಉದಾಹರಣೆಯಾಗಿ ತೆಗೆದುಕೊಂಡು ನೋಡಿದರೂ ಸಹ ಲಾಭ ಜನರಿಗೆ ಬರ್ತದೆ ಹೊರತು ಹಾಲನ್ನು ತಯಾರಿಸುವಂತಹ KMF-ಗಾಗಲಿ KMF-ಗೆ ಹಾಲು ಪೂರೈಸುವಂತಹ ಹೈನುಗಾರಿಗಾಗಲಿ ಲಾಭ ಬರಲೇಬೇಕು, ಸಹಜವಾಗಿ ಬರಬೇಕು. ನೀವು 1 ಲೀಟರ್ ಹಾಲು ಸೇಲ್ ಆಗ್ತದಂತಾದ್ರೆ ಆ 1 ಲೀಟರ್ ಹಾಲು ಪ್ರೊಡಕ್ಷನ್ ಆಗಬೇಕಲ್ಲ. ಹೈನುಗಾರರು ಅದನ್ನು ಪ್ರೊಡಕ್ಷನ್ ಮಾಡಬೇಕು, ಅದನ್ನು ಸಂಸ್ಕರಿಸಬೇಕು. ಅದು KMF ಸಂಸ್ಥೆಗಳು. ಅದರಿಂದ ಖರೀದಿ ಸಾಮರ್ಥ್ಯ ಜಾಸ್ತಿ ಆದ ಕೂಡಲೇ ಅದು ಸಹ ಜಾಸ್ತಿ ಆಗಿದೆ. ಅದು ಒಂದಕ್ಕೆ ಒಂದು ಪೂರಕವಾಗಿರುವಂಥದ್ದು. ಈಗ ರೈತ ಭತ್ತ ಬೆಳಿತಾನೆ, ಭತ್ತ ಬೆಳೆದು ಅದನ್ನು ಮಾರಾಟ ಮಾಡ್ತಾನೆ, ಅದನ್ನು ಅಕ್ಕಿ ಗಿರಣಿಯವರು ಅಕ್ಕಿ ಮಾಡ್ತಾರೆ, ಅದನ್ನು ಮಾರಾಟ ಸಂಸ್ಥೆಯವರು ಮಾರಾಟ ಮಾಡ್ತಾರೆ. ಕೊನೆಗೆ ಅದು ಗ್ರಾಹಕನ ಕೈಗೆ ಸಿಗ್ತದೆ. ಸಿಗುವುದು ಯಾರಿಗೆ? ಯಾರು ಬೆಳೆದ ಅವನ ಕೈಗೆ ಸಿಗುವುದು. ಅದರ ಮಧ್ಯೆ ಈ 3 ಸ್ಟೇಜ್ ಇದೆ. ಪುನಃ ಬರುದು ಇಲ್ಲಿಗೆ. ಅದು ಯಾರು ಭತ್ತ ಬೆಳಿತಾನೆ ಆ ಊಟ ಮಾಡಲಿಕ್ಕೆ ಅವನು ಅದನ್ನೇ ತರಬೇಕಲ್ಲ. ಅವನು ಬೆಳೆದ ಭತ್ತವನ್ನೇ ಅಕ್ಕಿ ಮಾಡಿಸಿ ಅದು ಬರಬೇಕು. ಈ ಕೈ ಬದಲಾವಣೆಯ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಲಾಭ ಬಂದೇ ಬರ್ತದೆ. ಅದೇ ರೀತಿ ಯಾವುದೇ ಸೊತ್ತನ್ನು ನೀವು ಪ್ರೊಡಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ ಅದರ ಮೇಲೆ ನೀವು ಹಾಕುವಂಥ ಟ್ಯಾಕ್ಸ್ ಸೇರಿ ಗ್ರಾಹಕನ ತಲೆ ಮೇಲೆ ಹೊರೆಯಾಗುವುದು. ಯಾವಾಗ ಗ್ರಾಹಕನ ತಲೆ ಮೇಲೆ ಹೊರೆಯನ್ನು ನೀವು ಕಡಿಮೆ ಮಾಡ್ತೀರಾ ಆಗ ಅವ ಜಾಸ್ತಿ ಜಾಸ್ತಿ ಪರ್ಚೇಸ್ ಮಾಡಲಿಕ್ಕೆ ಮುಂದಾಗ್ತದೆ. ಒಂದು ಮನೆಯಲ್ಲಿ 1 ಕಾರು ಉಂಟಂತಾಗುವಾಗ ಏನು ರೇಟ್ ಕಡಿಮೆ ಆಗಿದೆ ಅಂತ ನಾವು ಇನ್ನೊಂದು ಕಾರು ತೆಗಿಬೋದು ಅನುಕೂಲಕ್ಕೆ. ಬಳಸುವುದು ಬಿಡುವುದು ಮತ್ತೆ ಪ್ರಶ್ನೆ. ಅದೇ ಅವನು ಪರ್ಚೇಸ್ ಬರ್ತಾನೆ, ಈಗ ರೇಟ್ ಕಡಿಮೆ ಇದೆ ಅಂತೇಳಿ. ಈ ಒಂದು ಬಟ್ಟೆ ಶಾಪಲ್ಲಿ ನೀವು 50% ಡಿಸ್ಕೌಂಟ್ ಅಂತ ಹೇಳಿ ಬೋರ್ಡ್ ಹಾಕಿದ ಕೂಡಲೇ ಯಾಕೆ ಅಲ್ಲಿಗೆ ಮುಗಿ ಬೀಳ್ತಾರೆ ಜನ? ಕಡಿಮೆಗೆ ಸಿಗ್ತದೆ ಅಂತ ಹೇಳಿ. ಅವ 60% ಜಾಸ್ತಿ ಮಾಡಿ 50% ರಿಡಕ್ಷನ್ ಮಾಡುವುದು ಅಂತ ಗೊತ್ತೇ ಆಗೋದಿಲ್ಲ. ಅದು ಮಾರ್ಕೆಟಿಂಗ್ ತಂತ್ರ. ಅದು ಮಾರ್ಕೆಟಿಂಗ್ ಒಂದಕ್ಕೊಂದು ಫ್ರೀ.
ಆಗ ನೀವು ಒಂದನ್ನು ತೆಗೆದುಕೊಂಡ್ರೆ ನಿಮ್ಗೆ ಅರ್ಧ ರೇಟಲ್ಲೇ ಕೊಡ್ತಾನೆ ಅವ. 100 ರೂಪಾಯಿಗೆ 2 ಸೀರೆ ಕೊಡುವವನು ನಂಗೆ 2 ಸೀರೆ ಬೇಕು, ಒಂದೇ ಸೀರೆ ಸಾಕು ಅಂತ ಹೇಳಿದ್ರೆ ನಿಮ್ಗೆ 100 ರೂಪಾಯಿ ಚಾರ್ಜ್ ಮಾಡಲ್ಲ ಅವ 50 ರೂಪಾಯಿ ಚಾರ್ಜ್ ಮಾಡೋದು. ಯಾಕಂದ್ರೆ 2 ಸೀರೆಗೆ ಇರುವುದು 40 ರೂಪಾಯಿ, 40 ರೂಪಾಯಿ ಪ್ಲಸ್ 40 80 ರೂಪಾಯಿ ಇರುವುದು. ಅದನ್ನು 100 ರೂಪಾಯಿಗೆ ಮಾರಬೇಕಲ್ಲ. ಅದಕ್ಕೆ ಅದನ್ನು 2 ಸೀರೆಗೆ 100 ರೂಪಾಯಿ ಅಂತ ಹೇಳುದು. ನಾನು ಒಂದು ಸೀರೆ ಮಾರೋದ್ರೆ 50 ರೂಪಾಯಿಗೆ ಮಾರೋದವ. ಸಹಜವಾಗಿ 2 ಸೀರೆಗೆ 150 ರೂಪಾಯಿ ಆಗುದು. ಅದೆಲ್ಲ ಮಾರ್ಕೆಟಿಂಗ್ ತಂತ್ರಗಳು, ಜನರನ್ನು ಆಕರ್ಷಿಸುವಂತದ್ದು. ಇವಾಗ GST ಆದಾಯ ಕೇಂದ್ರದ ಪಾಲಾದರೆ ರಾಜ್ಯದ ಅಭಿವೃದ್ಧಿ ಸಾಧ್ಯ ಆಗ್ತದ ಅಂತ ನೋಡಿ. GST ಆದಾಯವನ್ನು GST ಸಿಸ್ಟಮ್ ಅನ್ನು ತರುವಾಗಲೇ ಅದು ನೇರವಾಗಿ ಕೇಂದ್ರ ಸರ್ಕಾರದ ಪಾಲಿಗೆ ಹೋಗ್ತದೆ. ಮತ್ತೆ ಅದರಲ್ಲಿ ಲಾಭಾಂಶವನ್ನ ರಾಜ್ಯ ಸರ್ಕಾರಕ್ಕೆ ಇಷ್ಟು % ಹತ್ರ ಕೊಡುವುದು ಅಂತೇಳಿ ತೀರ್ಮಾನ ಆಗಿತ್ತು. ಆ ಪ್ರಕಾರ ಅದರ ಲಾಭಾಂಶವನ್ನ ರಾಜ್ಯ ಸರ್ಕಾರಕ್ಕೆ ವರ್ಗಾವಣೆ ಆಗ್ತಾ ಇದೆ. ಅದು ನಿಯಮಿತವಾಗಿ ಆಗ್ತಾ ಹೋಗ್ತದೆ. ಒಂದೊಂದು ಸಾರಿ ಬಾಕಿ ಆಗುತ್ತೆ, ಇನ್ನೊಂದು ಸಾರಿ ಬರ್ತದೆ. ಈ ರೀತಿಯಾಗಿದೆ. ರಾಜ್ಯ ಸರ್ಕಾರಗಳಿಗೂ ಕೇಂದ್ರ ಬೇರೆ ಬೇರೆ ರೀತಿಯಲ್ಲಿ ಅನುದಾನಗಳನ್ನು ಕೊಡ್ತದೆ. ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳಿಗೆ ಕೇಂದ್ರದ ಅನುದಾನಗಳು ಬರ್ತದೆ. ನಿಮಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ರಸ್ತೆ ಮಾಡುವುದಾದ್ರೆ ಕೇಂದ್ರದಿಂದ ಅನುದಾನ ಬರ್ತದೆ, ರಾಜ್ಯಕ್ಕೆ ಬರುವ ಅನುದಾನವೇ. ಆ ರೀತಿಯಾಗಿ ಎಲ್ಲ ಲೆಕ್ಕಾಚಾರ ತಗೊಳ್ಳೋದು. ಎಷ್ಟು ಲಕ್ಷ ಕೋಟಿ ಅನುದಾನ ಕೇಂದ್ರದಿಂದ ಬಂದಿದೆ ಅಂತ ಹೇಳಿ ಕೇಂದ್ರ ಎಲ್ಲಿಂದ ಅನುದಾನ ಕೊಡುವುದು ಅಂತ ಹೇಳಿದ್ರೆ ಈ ರೀತಿಯ ಟ್ಯಾಕ್ಸ್ ಸಂಗ್ರಹದಿಂದ ಬಂದಂತ ಲಾಭವನ್ನೇ ಅನುದಾನದ ರೂಪದಲ್ಲಿ ರಾಜ್ಯಗಳಿಗೆ ಕೊಡುವುದು. ನೇರವಾಗಿ ಈಗ 1,000 ರೂಪಾಯಿ ಲಾಭ ಬಂದಿದೆ ಕೇಂದ್ರ ಸರ್ಕಾರಕ್ಕೆ, ಅದರಲ್ಲಿ ತೆಗೆದು 800 ರೂಪಾಯಿ ತೆಗೆದು ಕೊಡುವುದಿಲ್ಲ ರಾಜ್ಯ ಸರ್ಕಾರಕ್ಕೆ. ರಾಜ್ಯ ಸರ್ಕಾರ ನೀವು ಆ 800 ರೂಪಾಯಿಗೆ ಬೇಕಾದಂತ ಯೋಜನೆಗಳನ್ನು ರೂಪಿಸಬೇಕು. ಆ ಯೋಜನೆಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದರಿಂದಾಗಿ ಆ ರೀತಿಯಾಗಿ ಮಾಡುದು. ಈಗ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳಿಗೆ ಅದಕ್ಕೆ ಕೇಂದ್ರ ಸರ್ಕಾರದ ಅನುದಾನ ಬರುತ್ತೆ. ಅದೆಲ್ಲ ಇದೇ ರೀತಿಯ ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಎಷ್ಟು ಹಣ ಬಂತ ಆ ರೀತಿಯಾಗಿ ಅನುದಾನ ಹೋಗ್ತಾ ಇರೋದು. ಈಗ ಸರ್ವ ಶಿಕ್ಷಣ ಅಭಿಯಾನ ಇರ್ಬೋದು, ಬೇರೆ ಬೇರೆ ಕೇಂದ್ರ ಸರ್ಕಾರದ ಯೋಜನೆಗಳೆಲ್ಲ ರಾಜ್ಯ ಸರ್ಕಾರಕ್ಕೆ ಅನುದಾನ ರೂಪದಲ್ಲಿ. ನಿಮಗೆ ಏನು ಬೇಡ, ನೀವು ಯಾವುದನ್ನು ಆಲೋಚನೆ ಮಾಡಬೇಡಿ. ಉಚಿತ ಅಕ್ಕಿ ಯೋಜನೆ ಇದೆಯಲ್ಲ BPL ಕಾರ್ಡ್ದಾರರಿಗೆ, ಅದು ಕೇಂದ್ರ ಸರ್ಕಾರದಲ್ವಾ? ರಾಜ್ಯ ಸರ್ಕಾರ ಯಾಕೆ ಅದನ್ನು ನಮ್ಮ ಯೋಜನೆ ಕ್ಲೈಮ್ ಮಾಡ್ತದೆ? ಒಬ್ಬನಿಗೆ ತಿಂಗಳಿಗೆ 5 ಕೆಜಿ 5 ಕೆಜಿ 10 ಕೆಜಿ ಸಿದ್ದರಾಮಯ್ಯನವರು ಹೇಳಿದ ಇವತ್ತಿನವರೆಗೆ ಕೊಟ್ಟಿಲ್ಲ. 5 ಕೆಜಿ ಕೊಡ್ತಾ ಇರುವುದು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ 5 ಕೆಜಿ ಕೊಡ್ತಾ ಇರೋದು. ಆ 5 ಕೆಜಿ ಈಗ ಜನರಿಗೆ ಹೋಗ್ತಾ ಇರೋದು ಅಲ್ಲ. APL ಕಾರ್ಡಿಗೆ ಅಕ್ಕಿ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯವೂ ಆಗ್ತಾ ಇಲ್ಲ. ಈಗ ಪರ್ಚೇಸ್ ಮಾಡಿ ಕೊಡ್ತಾ ಇದ್ರು. ಅದಕ್ಕೆ 5 ಕೆಜಿಗೆ ನಾವು ಹಣ ಕೊಡ್ತೇವೆ ಅಂತ ಹೇಳಿದ್ರು. ಅದು 5 ತಿಂಗಳಾಯ್ತು ಹಣ ಬಂದಾಗಿ. ಹಣ ಈಗ ಬರುದಿಲ್ಲ. ಯಾಕಂದ್ರೆ ಜನರಿಗೆ ಮರೆತು ಹೋಗಿತ್ತೆ ಈ ಸಿದ್ದರಾಮಯ್ಯ 10 ಕೆಜಿ ಕೊಡ್ತೇನೆ ಅಂತ ಹೇಳಿದ್ದು. ಈಗ 5 ಕೆಜಿ ಬರ್ತಾ ಇದೆ ಅಲ್ಲ ಅಂತ ಹೇಳಿ. ಯಾಕಂದ್ರೆ ಒಂದು ಮನೆಯಲ್ಲಿ 4 ಮಂದಿ ಇದ್ರೆ 5 ಕೆಜಿಗೆ 20 ಕೆಜಿ ಅಕ್ಕಿ ಆಯ್ತು. ಒಂದು ತಿಂಗಳಿಗೆ ಅವ್ರಿಗೆ ಅಕ್ಕಿ ಸಾಕಾಗ್ತದೆ. ಮೊದಲಾದ್ರೆ ಒಂದು 10 ಕೆಜಿ ಅಂತ ಹೇಳಿದ್ರೆ ಅವರು ಅರ್ಧವಾಸಿ ಅಕ್ಕಿಯನ್ನು ಮಾರಾಟ ಮಾಡಬೇಕು. ಈಗಲೂ ಸಹ ಇದೆ, ಪಡಿತರ ಅಕ್ಕಿಯನ್ನೇ ಮಾರಾಟ ಮಾಡುವಂತ ವ್ಯವಸ್ಥೆ ಇದೆ. ಕಾಳಸಂತೆಯಲ್ಲಿ ಮಾರಾಟ ಮಾಡುದು. ಯಾಕಂತ ಹೇಳಿದ್ರೆ ಪಡಿತರ ಅಕ್ಕಿಯನ್ನು BPL ಕಾರ್ಡ್ನವ್ರು ತಗೊಂಡೋಗೋದಿಲ್ಲ, ಗೊತ್ತಾ? ಆ ರೀತಿ ಇರ್ತದೆ ಅಕ್ಕಿ. ಅಕ್ಕಿ ಆ ರೀತಿ ಇರ್ತದೆ. ಒಂದು ಅದು ತಗೊಂಡೋಗೋದಿಲ್ಲ. ಅರ್ಧಕ್ಕರ್ಧ BPL ಕಾರ್ಡ್ದಾರರು ಸೊಸೈಟಿಗಳಿಂದ ಅಕ್ಕಿ ತಗೊಂಡು ಹೋಗ್ತಾ ಇಲ್ಲ. ಆ ಅಕ್ಕಿಯನ್ನು ಸೊಸೈಟಿ ಏನು ಮಾಡೋದು, ಒಂದು ವಾಪಸ್ ಮಾಡಬೇಕು. ಅದಕ್ಕಿಂತ ಹೋಟೆಲಿಗೆ ಮಾರ್ತಾನೆ. ಅದನ್ನು ಸಂಗ್ರಹಿಸ್ಲಿಕ್ಕೆ ಅಂತ ಜನ ಇರ್ತಾರೆ. ಅವನ ಹತ್ರ ಲಿಸ್ಟ್ ಇರ್ತದೆ, ನಮ್ಮಲ್ಲಿ ಒಂದು 130 ಮಂದಿ ಪಡಿತರದಾರರಿದ್ದಾರೆ ಅಂತ ಹೇಳಿ. ಅವರು ಆ ಕಡೆ ಬಂದಾಗ ಅವರಿಂದ ಸೈನ ಗಿನ ತಂಬ ಎಲ್ಲ ತಗೊಂಡು ಇಟ್ಟಿರ್ತಾರೆ. ಆ ರೀತಿಯಾಗಿ ಮಾಡ್ತಾರೆ. ಕಳಸಂತೆಯಲ್ಲಿ ಆ ರೀತಿಯಾಗಿ ಮಾಡೋದು. ಇಲ್ಲದ್ರೆ ಹೋಗ್ತಾರೆ 5 ಕೆಜಿ ಒಂದು 20 ಕೆಜಿ ಅಕ್ಕಿ ತಗೊಳ್ತಾನೆ ಅಂತ ಹೇಳ್ತಾರೆ. ಅದನ್ನ ಅಲ್ಲೇ ಬಿಟ್ಟು ಬರ್ತಾರೆ. ಅವರಿಗೆ ಒಂದು ಕೆಜಿಗೆ ಒಂದು 5 ರೂಪಾಯಿಯಾಗಿ 10 ರೂಪಾಯಿಯಾಗಿ ಕೊಡ್ತಾರೆ. ಅದನ್ನು 30 ರೂಪಾಯಿಗೆ ಮಾರ್ತಾರೆ. ಈ ರೀತಿಯ ವ್ಯವಸ್ಥೆಗಳು ನಡೀತಾ ಇದೆ. ಆದ್ದರಿಂದಾಗಿ ನಿಮಗೆ ಪ್ರತಿಯೊಂದು ಇದರಲ್ಲೂ ಸಹ ಕೇಂದ್ರ ಸರ್ಕಾರ ಬೇರೆ ಬೇರೆ ರೀತಿಯಲ್ಲಿ
ಅನುದಾನ ಏನು ರಾಜ್ಯ ಸರ್ಕಾರಗಳಿಗೆ ಕೊಡ್ತಾ ಇದೆ, ಹಾಂ ಆ ಅನುದಾನ ಈ ರೀತಿಯಾಗಿ ಟ್ಯಾಕ್ಸ್ನಿಂದ ಸಂಗ್ರಹದ ಹಣವನ್ನೇ ಕೊಡುವುದು. ನೇರವಾಗಿ ಕೇಂದ್ರ ಸರ್ಕಾರ ಹಣ ಕೊಡುವುದಿಲ್ಲ. ಆ ರೀತಿ ವ್ಯವಸ್ಥೆಗಳಿರೋದು. ಇವಾಗ GST ಇಳಿಸಿದ್ರೆ ಏನು ಆಟೋಮೊಬೈಲ್ ಕ್ಷೇತ್ರಗಳಿಗೆ ಮತ್ತು ಇತರ ಉತ್ಪಾದಕ ಕಂಪನಿಗಳಿಗೆ ಉತ್ತೇಜನ ನೀಡಿದಂತಾಗುತ್ತಾ ಅಂತ? ಖಂಡಿತವಾಗಿ. ಯಾಕಂತ ಹೇಳಿದ್ರೆ ನಿಮಗೆ ಆಟೋಮೊಬೈಲ್ ಕ್ಷೇತ್ರ ನನಗೆ ದೊಡ್ಡ ಮಟ್ಟದ ಉತ್ತೇಜನ ಸಿಕ್ಕಿದಾಗಿದೆ. ಯಾಕಂದ್ರೆ ಆ GST ಅದನ್ನು ಇಳಿಸಿದ್ರಿಂದ ನಿಮಗೆ ಪ್ರೊಡಕ್ಷನ್ ನ ಮೇಲೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ನೀವು ಪ್ರೊಡಕ್ಷನ್ ಜಾಸ್ತಿ ಮಾಡಲೇಬೇಕು. ಆಗ ಇಡೀ ಆ ಕ್ಷೇತ್ರ ಚೇತರಿಕೆ ಕಾಣ್ತಾ ಇದೆ. ಈಗ ಸಿಮೆಂಟ್ ರೇಟು ಕಡಿಮೆ ಆಗ್ತದೆ ಸಹಜವಾಗಿ. ಯಾರಿಗೆ ಲಾಭ ಆಗ್ತದೆ? ಸಿಮೆಂಟ್ ಅನ್ನು ಯಾರು ಬಳಸ್ತಾರೆ ಬಳಕೆದಾರ, ಅವನಿಗೆ ಲಾಭ ಆಯ್ತು. 130 ರೂಪಾಯಿ ಒಂದು ಗೋಣಿಗಿದ್ದದ್ದು 100 ರೂಪಾಯಿಗೆ ಬರುತ್ತೆ, 30 ರೂಪಾಯಿ ಉಳಿತು. ನಿಮ್ಗೆ ಇದೆ ಇಷ್ಟೇ ಸಣ್ಣ ಕ್ಯಾಲ್ಕುಲೇಷನ್ ಅದು. ನೀವು ಒಂದು ತಿಂಗಳ ಸಾಮಗ್ರಿ ಖರೀದಿಸಿಕೆ ಒಂದು ಅಂಗಡಿಗೆ ಹೋಗ್ತೀರಂತಾದ್ರೆ ನಿಮಗೆ ಒಂದು 10,000 ರೂಪಾಯಿ ಆಗ್ತಾ ಇದೆ, 8,000 ರೂಪಾಯಿ ಆಗುತ್ತೆ. 2,000 ರೂಪಾಯಿ ನಿಮ್ಗೆ ಉಳಿತಾಯ ಆದಾಗೆ ಆಗ್ತದೆ. ಆಗ ನೀವು ಆ 2,000 ರೂಪಾಯಿಯಲ್ಲಿ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಬೇರೆ ಸೊತ್ತುಗಳನ್ನು ಖರೀದಿಸ್ಲಿಕ್ಕೆ ಹೋಗ್ತೀರಿ. ಉಪಯೋಗ ಇರ್ತದೆ ಅದು, ಆದ್ರೆ ಅನಿವಾರ್ಯ ಅಲ್ಲ. ಅನಿವಾರ್ಯವಲ್ಲದ ಸೊತ್ತುಗಳನ್ನು ನೀವು ಖರೀದಿಸ್ತೀರಿ. ಅಂತ ಇಂತೂ ಮಾರ್ಕೆಟ್ ಅಲ್ಲಿ ನಿಮ್ಮ ಬಜೆಟ್ ಒಂದೇ ರೀತಿಯಲ್ಲಿ ಸಮತೋಲನದಿಂದ ಹೋಗ್ತದೆ. ನೀವು ಬೇರೆ ಸೊತ್ತುಗಳನ್ನು ಖರೀದಿಸಿದ್ರೆ ಆದ್ರೆ ಆ ಸೊತ್ತುಗಳ ಪ್ರೊಡಕ್ಷನ್ ಮಾಡುವವರಿಗೆ ಅದು ಒಂದು ಲಾಭ ಆಯ್ತು. ಒಂದು ಬಟ್ಟೆ ತಗೊಳ್ಳಿಕ್ಕೆ ಹೋದವನು ಆ ರೇಟ್ ಕಡಿಮೆ ಇದೆ ಅಂತೇಳಿ 2 ಬಟ್ಟೆ ತಗೊಳ್ತಾನೆ. ಒಂದು ಜೊತೆ ಚಪ್ಪಲ್ ತಗೊಂಡು ಹೋದವನು ರೇಟ್ ಕಡಿಮೆ ಇದೆ ಅಂತೇಳಿ 2 ಜೊತೆ ಚಪ್ಪಲ್ ತಗೊಳ್ತಾನೆ. ಪರಿಣಾಮ ಏನಾಯ್ತು? ಚಪ್ಪಲ್ ತಯಾರಿಕೆ ಸಂಸ್ಥೆಗಳಿಗೂ ಲಾಭ ಆಗ್ಲಿಕ್ಕೆ ಆಯ್ತು. ಇದೇ ರೀತಿಯ ಒಂದು ಬ್ಯಾಲೆನ್ಸಿಂಗ್ ವ್ಯವಹಾರ ಅದು. ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಂಡು ಇಂತಹ ಒಂದು ನಿರ್ಧಾರಗಳನ್ನು ತಗೊಳ್ಳೋದು ಅದೊಂದು ಬ್ಯಾಲೆನ್ಸಿಂಗ್ ವ್ಯವಹಾರ. ಈ ಹಿಂದೆ ಏನು GST ಹೇರಿದಾಗ ಏನು ವಿಪಕ್ಷಗಳು, ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಏನು ಬಹಳಷ್ಟು ಪ್ರತಿಭಟನೆಗಳನ್ನು ಕೂಡ ಮಾಡಿದ್ರು. ಆವಾಗ ಯಾಕೆ ಇದನ್ನ ಕಡಿಮೆ ಮಾಡಿಲ್ಲ ಅಂತ ನೋಡಿ. ಒಂದು ಯೋಜನೆಯನ್ನು ಜಾರಿ ಮಾಡುವಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರಗಳೇ ಆಗಲಿ ವಿಧಾನಸಭೆಯಲ್ಲಿ ಇಲ್ಲದ್ರೆ ಲೋಕಸಭೆಯಲ್ಲಿ ವಿಸ್ತೃತವಾದ ಚರ್ಚೆಗಳನ್ನು ಮಾಡ್ತದೆ. ವಿಸ್ತೃತವಾದ ಚರ್ಚೆಗಳು ವಿರೋಧ ಪಕ್ಷಗಳಿಗೆ ಏನೆಲ್ಲ ಸಂಶಯಗಳಿರ್ತದ, ಸಾರ್ವಜನಿಕರಿಗೆ ಏನೆಲ್ಲ ಸಂಶಯಗಳು ಮೂಡ್ತದ, ಇದನ್ನೆಲ್ಲ ಪರಿಹರಿಸುವ ನಿಟ್ಟಿನಲ್ಲಿ ಉತ್ತರಗಳನ್ನು ಕೊಡ್ತಾ ಹೋಗ್ತದೆ. ಆ ಉತ್ತರದಿಂದ ತೃಪ್ತರಾಗದೆ ಜನರನ್ನು ಕತ್ತಲೆಯಲ್ಲಿ ಇಟ್ಟುಕೊಂಡು ಜನರನ್ನ ಸರಿಯಾದ ಮಾಹಿತಿಗಳನ್ನು ಕೊಡದೆ ಇದ್ದಂತ ಸಂದರ್ಭದಲ್ಲಿ ವಿರೋಧ ಪಕ್ಷಗಳ ಆಕ್ಷೇಪಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಕೇಂದ್ರ ಸರ್ಕಾರ ನೀತಿ ನಿಯಮಗಳನ್ನು ರೂಪಿಸ್ತದೆ. ಯಾಕಂದ್ರೆ ಅವರಿಗೆ ಆ ಬಹುಮತ ಇರ್ತದೆ, ಆ ನಿಟ್ಟಿನಲ್ಲಿ ಅವರು ರೂಪಿಸ್ತಾರೆ. ನೀವು ಯಾವುದೇ ಒಂದು ಕಾನೂನನ್ನು ನೀವು ಜಾರಿಗೆ ತರುವಾಗಲೂ ಸಹ ವಿಪಕ್ಷಗಳು ಅಡ್ಡಿ ಆತಂಕಗಳನ್ನು ಮಾಡುವುದು ಸಹಜ. ಅವರ ಕಾಳಜಿಯನ್ನು ನಾವು ಮೆಚ್ಚುವಂಥದ್ದೇ, ಇಲ್ಲ ಅಂತಲ್ಲ. ಅದು ಸರ್ಕಾರವು ಮೆಚ್ಚಬೇಕು. ಸರ್ಕಾರ ಆದ್ರೆ ಏನು ಮಾಡಬೇಕು? ಅಂತ ಕಾನೂನನ್ನು ಜಾರಿಗೆ ತಾರದೇ ಇದ್ದಲ್ಲಿ ದೇಶದ ಒಳಗೆ ಬೇರೆ ಯಾವುದಾದ್ರೂ ಕುಯುತ್ತುಗಳು ನಡೆಯುವಂತ ಸಂದರ್ಭ ಅದನ್ನು ನಿಯಂತ್ರಿಸಲಿಕ್ಕೆ ಇಲ್ಲದ್ರೆ ಎದುರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅನಿವಾರ್ಯವಾಗಿ ಅದನ್ನು ತರಲೇಬೇಕಾಗ್ತದೆ. ಕಾಂಗ್ರೆಸ್ ಸರ್ಕಾರವೇ ಅಸ್ತಿತ್ವದಲ್ಲಿರುವಾಗ UAP ಆಕ್ಟ್ ಅನ್ನು ತಂತು ಜವಾಹರ್ಲಾಲ್ ನೆಹರು ಕಾಲದಲ್ಲಿ. ಅದರಲ್ಲಿ 98% ಒಂದೇ ಕೋಮಿನವರು ಆಕ್ಟ್ ಅಡಿಯಲ್ಲಿ ಜೈಲಿಗೆ ಹೋದರು. ಒಂದೇ ಕೋಮಿನವರು 98%. ಹಾಗಂತೇಳಿ ಆ ಕಾನೂನನ್ನು ತೆಗಿಲಿಕ್ಕೆ ಆಯ್ತಾ? ಇಲ್ಲ, ಈಗಲೂ ಅಸ್ತಿತ್ವದಲ್ಲಿದೆ. ಅದರಿಂದಾಗಿ ಒಂದು ಕಾನೂನನ್ನು ನೀವು ಜಾರಿ ಮಾಡುವಾಗ ಆ ರೀತಿ ಆಗಿದೆ. UAP ಆಕ್ಟ್ ಇದ್ದು ನಮಗೆ ಅದನ್ನು ನಿಯಂತ್ರಿಸಲಿಕ್ಕೆ ನಾವು ಟಾಟಾ ಕಾಯ್ದೆ ಅಂತ ಅಂತೇವೆ, ಕೋಕಾ ಕಾಯ್ದೆ ಅಂತ ಅಂತೇವೆ. UAP ಕಾಯ್ದೆ ಇತ್ತಲ್ಲ, ಅಂದ್ರೆ UAP ಕಾಯ್ದೆಗಿಂತ ಬಲಿಷ್ಠ ಅಂತಲ್ಲ. ಅದರ ರೀತಿ ಬೇರೆ, ಇದರ ರೀತಿ ಬೇರೆ. ಅಪರಾಧಗಳ ವರ್ಗೀಕರಣ ಮಾಡಿಕೊಂಡು ಒಂದೊಂದು ಕಾಯ್ದೆಗಳನ್ನು ತರುವಂಥದ್ದು. ಆದರೆ ಆ ಸಂದರ್ಭದಲ್ಲೂ ಸಹ ವಿಪಕ್ಷಗಳು ಟೀಕಿಸಿದ್ದೇವೆ, ಇಲ್ಲ ಅಂತ ಇಲ್ಲ.
ಅದಕ್ಕೆ ಬೇಕಾಗಿ ಕೆಲವೊಂದು ಕಾಯ್ದೆಗಳನ್ನು ತರುವಾಗ ಕೇಂದ್ರ ಸರ್ಕಾರ ಏನು ಮಾಡ್ತದೆ ಅಂದರೆ JPC ರಚನೆ ಮಾಡ್ತದೆ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂತೇಳಿ. ಎಲ್ಲ ಪಕ್ಷಗಳ ಸದಸ್ಯರಿರ್ತಾರೆ, ಅವರು ಅದರ ಬಗ್ಗೆ ಚರ್ಚೆ ಮಾಡಿ ಏನೆಲ್ಲ ತಿದ್ದುಪಡಿಗಳು ಆಗಬೇಕು, ಯಾವುದ ಅಂಶಗಳನ್ನು ಸೇರಿಸಬೇಕು, ಯಾವುದ ಅಂಶಗಳನ್ನು ಕೈ ಬಿಡಬೇಕು, ಈ ಬಗ್ಗೆ ಎಲ್ಲ ಚರ್ಚೆಗಳಾಗುತ್ತೆ. ಅದರಿಂದಾಗಿ ಕಾನೂನನ್ನು ಜಾರಿ ಮಾಡುವುದು. ಎಲ್ಲ ಕಾನೂನುಗಳು ಜಾರಿಯಾದಂಥ ಸಂದರ್ಭದಲ್ಲಿ ಒಟ್ಟಾರೆ ಭಾವನೆ ಇರುವುದೇನು, ಜನರಿಗೆ ಅನುಕೂಲ ಆಗಬೇಕು ಎನ್ನುವುದೇ ಹೊರತು ಬೇರೆ ಯಾವುದು ಅಲ್ಲ. ಸರ್, ಇವೆಷ್ಟು ಮಾಹಿತಿ ನೀಡಿದ ನಿಮಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಸುದ್ದಿಗೊಂದು ಗುದ್ದು. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theatres are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore.
AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Ideal ice cream, milky way to your heart. Embellished with a variety of fruits and flavored with rich crunch and chips. They treat your taste buds. Ideal ice cream. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ.